ಗೋವರ್ಧನೋತ್ಸವ ಇದೇ ಪರಿಸರದಲ್ಲಿ ಗೋವರ್ಧನಗಿರಿಯಲ್ಲಿ ನಡೆಯುವುದಕ್ಕಿದೆ. ಈಗಾಗಲೇ ಎಲ್ಲ ಆಮಂತ್ರಣವನ್ನು ಹಂಚಿದ್ದೇವೆ. ಇಂದು ಇದರ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಎಲ್ಲ ದೃಶ್ಯ ಮತ್ತು ಶ್ರವಣ ಮಾಧ್ಯಮದ ಪತ್ರಕರ್ತರು ಸದಸ್ಯರು ಇವತ್ತಿಲ್ಲಿ ಬಂದು ಸೇರಿದ್ದಾರೆ. ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ನಮ್ಮ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಿತಿಯ ಸದಸ್ಯರು ಇದ್ದಾರೆ. ಕಾರ್ಯಾಧ್ಯಕ್ಷರು ನಮ್ಮ ಮಹೇಶ್ ಚೌಟ್ರು ಇದ್ದಾರೆ, ರಾಜೇಶ್ ಶೆಟ್ಟಿ ಅವರಿದ್ದಾರೆ, ಶೈಲೇಂದ್ರ ಭರತ್ ನಾಯಕ್ ಅವರಿದ್ದಾರೆ, ಸಂತೋಷ್ ಶೆಟ್ಟಿ ಅವರಿದ್ದಾರೆ, ಶ್ರೀಮತಿ ವಿದ್ಯಾ ಅವರಿದ್ದಾರೆ, ಸುರೇಖಾ ಶೆಟ್ಟಿ ಅವರು, ಹಾಗೆ ಕಾರ್ಯದರ್ಶಿ ನಮ್ಮ ವಿಕಾಸ್ ಅವರಿದ್ದಾರೆ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಸಮಿತಿಯ ಎಲ್ಲ ಸದಸ್ಯರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಕುರುನಾಡು ಗ್ರಾಮದ ಮುಡಿಪುವಿನ ಪಶ್ಚಿಮಕ್ಕೆ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಎತ್ತರದ ಬೆಟ್ಟದಲ್ಲಿ ಗೋವರ್ಧನಗಿರಿ ಎನ್ನುವ ಒಂದು ಬೆಟ್ಟದಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಅಡೆಕಳ ಮದನ್ ನಾಯಕರು ಅವರ ಬಾಲ್ಯದ ಒಂದು ಕನಸಾಗಿದ್ದಂತಹ ಶ್ರೀಕೃಷ್ಣ ಧ್ಯಾನ ಕೇಂದ್ರವನ್ನು ಈ ಜಾಗದಲ್ಲಿ ನಿರ್ಮಿಸುವಂತಹ ಒಂದು ಯೋಜನೆಯನ್ನು ಅವರು ಹಮ್ಮಿಕೊಂಡಿದ್ದರು. ಬಾಲ್ಯದಲ್ಲಿ ಅವರ ದೂರದಲ್ಲಿರುವ ಅಡೆಕಳದಲ್ಲಿರುವ ಮನೆಯಲ್ಲಿ ನಿಂತು ನೋಡುವಾಗ ಈ ಪ್ರದೇಶ ಅವರಿಗೆ ತುಂಬ ರಮಣೀಯವಾಗಿ ಕಂಡಿತು. ಆ ಸಮಯದಲ್ಲಿ ನಮ್ಮ ಹಿಂದೂ ಸಮಾಜಕ್ಕೆ ಬೇಕಾಗಿ ಯಾವುದಾದರೂ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ನಿರ್ಧಾರ ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು. ಆದರೆ ಅದು ಸಾಕಾರಗೊಳ್ಳಲು ಅನೇಕ ವರ್ಷಗಳು ಕಳೆದು ಹೋದವು. ಅವರು ಸುಮಾರು ಒಂದು 15 ವರ್ಷಗಳ ಹಿಂದೆ ಇದೇ ನಮ್ಮ ಮುಡುಬಿನ ಬೆಟ್ಟದಲ್ಲಿ ಅವರ ಸೋದರ ಸಂಬಂಧಿಯಾದಂಥ ಭರತ್ ನಾಯ್ಕ್ ನಚ್ಚಗುತ್ತು ಇವರ ಕುಟುಂಬದ ಒಡೆತನದ ಒಂದು ಜಾಗವನ್ನು ಗುರುತು ಮಾಡಿ ಅದರಲ್ಲಿ ಈ ಭವ್ಯವಾದ ಒಂದು ಶ್ರೀಕೃಷ್ಣ ಧ್ಯಾನ ಕೇಂದ್ರವನ್ನು ನಮ್ಮ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ಅವರನ್ನು ನಾವು ಈ ಸಮಯದಲ್ಲಿ ತುಂಬು ಹೃದಯದಿಂದ ಧನ್ಯವಾದವನ್ನು ಅವರಿಗೆ ಅರ್ಪಿಸಬೇಕಾಗ್ತದೆ. ಅಂತಹ ಒಂದು ಒಳ್ಳೆಯ ಶ್ರೀಕೃಷ್ಣ ಧ್ಯಾನ ಕೇಂದ್ರವನ್ನು ನಮ್ಮ ಈ ಸಮಾಜಕ್ಕೆ ಅರ್ಪಿಸಿದಂತಹ ಮದನ್ ಮೋಹನ್ ನಾಯ್ಕರಿಗೆ ನಾನು ಪ್ರಥಮವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಸುಮಾರು 15 ವರ್ಷಗಳಿಂದ ಇದರ ಕಾಮಗಾರಿ ನಡೆಯುತ್ತಾ ಇದೆ. ಊರಿನ ಹೊರಊರಿನ ಎಲ್ಲ ಗಣ್ಯ ವ್ಯಕ್ತಿಗಳ ಸಹಾಯವನ್ನು ಪಡೆದು ಹಾಗೆಯೇ ಅನೇಕ ಸಂಘ ಸಂಸ್ಥೆಗಳ ಸಹಾಯವನ್ನು ಪಡೆದು ಸುಮಾರು 20 ಕೋಟಿ ರು ವೆಚ್ಚದಲ್ಲಿ ಈ ಜಾಗದಲ್ಲಿ ಒಂದು ಭವ್ಯವಾದ ಶ್ರೀಕೃಷ್ಣ ಧ್ಯಾನ ಕೇಂದ್ರವನ್ನು ನಮ್ಮ ಮದನ್ ನಾಯಕರು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಅವರ ಮನೆಯಲ್ಲಿ ಹಿಂದಿನಿಂದಲೂ ಅವರು ಸಂಗ್ರಹಿಸಿದಂತಹ ಅನೇಕ ನಮ್ಮ ಪ್ರಾಚೀನ ವಸ್ತುಗಳು ಅನೇಕ ಪ್ರಾಚೀನ ವಸ್ತುಗಳನ್ನು ಇದೇ ಒಂದು ಶ್ರೀಕೃಷ್ಣ ಧ್ಯಾನ ಕೇಂದ್ರದ ಸಭಾಂಗಣದ ನೆಲಭಾಗದಲ್ಲಿ ಸುಮಾರು 7 ಕೋಟಿಗೂ ಅಧಿಕ ವೆಚ್ಚದ ಸಾಮಗ್ರಿಗಳನ್ನು ಆ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಿ ನಮ್ಮ ಸಾರ್ವಜನಿಕರಿಗೆ ಹಾಗೂ ಎಲ್ಲರಿಗೆ ಸಮಾಜದ ಎಲ್ಲರಿಗೂ ಅದರ ಸದುಪಯೋಗವನ್ನು ಪಡೆಯುವಂಥ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಮಹಾನ್ ವ್ಯಕ್ತಿತ್ವದ ಮದನ್ ನಾಯ್ಕರು ನೀಡಿದಂತಹ ಈ ಒಂದು ನಮ್ಮ ಶ್ರೀಕೃಷ್ಣ ಧ್ಯಾನ ಕೇಂದ್ರದ ಉದ್ಘಾಟನೆಯು ಇಡೀ ದೇಶಕ್ಕೆ ಬಂದ ಮಹಾಮಾರಿ ನಮ್ಮ ಕೊರೋನಾ, ಅದರಿಂದಾಗಿ ಅದು ತುಂಬ ವಿಜೃಂಭಣೆಯಿಂದ ನಡೆಸಲು ಸಾಧ್ಯವಾಗಿಲ್ಲ. ಊರಿನ ಕೆಲವು ಪ್ರಮುಖರು ಹಾಗೂ ಇಲ್ಲಿಯ ಸಿಬ್ಬಂದಿಗಳನ್ನು ಸೇರಿಸಿ ಅತ್ಯಂತ ಒಂದು ಸರಳ ರೀತಿಯಲ್ಲಿ ಇದನ್ನೊಂದು ಲೋಕಾರ್ಪಣೆ ಮಾಡಿದ್ದರು. ಆದ್ದರಿಂದ ಈ ಒಂದು ನಮ್ಮ ಧ್ಯಾನ ಕೇಂದ್ರವು ತುಂಬ ಪ್ರಚಲಿತವಾಗದೆ ನಮ್ಮವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಲ್ಲಿ ತುಂಬ ವಿಫಲವಾಯಿತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಆದರೆ ಕ್ರಮೇಣ ಇತ್ತೀಚಿನ ದಿನಗಳಲ್ಲಿ ನಮಗೆ ನಮ್ಮ ಈ ಒಂದು ಸುಂದರವಾದ ಒಂದು ಶ್ರೀಕೃಷ್ಣನ ಧ್ಯಾನ ಕೇಂದ್ರದ ಸದುಪಯೋಗವನ್ನು ನಮ್ಮ ಸಮಾಜದ ಎಲ್ಲ ಬಾಂಧವರು ಪಡೆದುಕೊಳ್ಳಬೇಕು, ಇದನ್ನು ನೋಡಿ ಅವರು ಆನಂದಿಸಬೇಕು ಅನ್ನೋ ಒಂದು ನಿರ್ಧಾರದಿಂದ ಈ ಗೋವರ್ಧನೋತ್ಸವ ಅನ್ನುವ ಒಂದು ಉತ್ಸವ ಎಂಬ ಕಲೋತ್ಸವವನ್ನು ನಾವು ಈ ಒಂದು ಶ್ರೀಕೃಷ್ಣ ಧ್ಯಾನ ಕೇಂದ್ರದ ಇದರಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಯೋಜನೆಯು 3 ದಿನಗಳ ಕಾಲ ಸಭಾ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಜನ ಸಂಕೀರ್ತನೆಯೊಂದಿಗೆ ತುಂಬ ಒಂದು ನಮ್ಮ ಸಮಾಜಕ್ಕೆ ಒಂದು ಯೋಗ್ಯವಾದ ರೀತಿಯಲ್ಲಿ ನಡೆಸುವಂಥ ಉದ್ದೇಶವನ್ನು ಮಾಡಿದೆ. ಅದೇ ರೀತಿ ನಾವು
ಇದೇ ಬರುವ 28 ಶುಕ್ರವಾರ 4 ಗಂಟೆಗೆ ನಮ್ಮ ಮುಡಿಪಿನಾರ ಕ್ಷೇತ್ರದಿಂದ ಒಂದು ಬೃಹತ್ ದೇವರ ಶೋಭಾಯಾತ್ರೆಯನ್ನು ಈ ಕ್ಷೇತ್ರದವರೆಗೆ ಒಂದು ಮಾಡುವ ಒಂದು ಇದರಲ್ಲಿ ಬೃಹತ್ ಶೋಭಾಯಾತ್ರೆಯನ್ನು ಮಾಡಿ ಆ ಶೋಭಾಯಾತ್ರೆಯಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ಸ್ವಯಂ ಸೇವಕರು ಎಲ್ಲರೂ ಭಾಗವಹಿಸಿ, ಅದೇ ರೀತಿ ಊರಿನ ಎಲ್ಲ ಶಾಲಾ ಮಕ್ಕಳು ಹಾಗೂ ಮಹಿಳೆಯರು ಅಸಂಖ್ಯ ಸಂಖ್ಯೆಯಲ್ಲಿ ಈ ಇದರಲ್ಲಿ ಭಾಗವಹಿಸಿ ಅದನ್ನು ತುಂಬ ಚಂದ ಕಾಣಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಕೂಡ ಮಾಡಿದೆ. ಅದೇ ರೀತಿ ಎಲ್ಲ ಜನಗಳ ಸ್ಪಂದನೆ ಕೂಡ ಒಳ್ಳೆ ರೀತಿಯಲ್ಲಿ ಸಿಗ್ತದೆ. ಹಾಗೆಯೇ ನಮ್ಮ ಊರಿನ ಗಣ್ಯರಿಂದ ಶೋಭಾಯಾತ್ರೆ ಉದ್ಘಾಟನೆಗೊಂಡು ನಂತರ ಶೋಭಾಯಾತ್ರೆ ನಮ್ಮ ಶ್ರೀಕೃಷ್ಣ ಧ್ಯಾನ ಕೇಂದ್ರಕ್ಕೆ ತಲುಪಿ ನಮ್ಮ ಪದ್ಮವಿಭೂಷಣ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಶುಭ ಹಸ್ತದಿಂದ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಲಿದ್ದೇವೆ ಅದೇ ದಿವಸ ಸಂಜೆ 6 ಗಂಟೆಗೆ. ಅದೇ ರೀತಿ ಒಡಿಯೂರು ಸ್ವಾಮೀಜಿ ಹಾಗೂ ನಮ್ಮ ಮಾಣಿಲ ಸ್ವಾಮೀಜಿಯವರು ನಮಗೆ ಒಂದು ಆಶೀರ್ವಚನ ನೀಡಲಿದ್ದಾರೆ. ಅದೇ ರೀತಿ ವಿನಯ ಹೆಗ್ಡೆ ಹಾಗೂ ಇನ್ನಿತರ ಸಮಾಜದ ಗಣ್ಯರು ಆ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅಂಥ ಒಂದು ಸುವರ್ಣ ಅವಕಾಶವನ್ನು ನಮಗೆ ಎಲ್ಲ ದೇವರು ಅನುಗ್ರಹಿಸಿದ್ದಾರೆ. ಅಂತೆಯೇ ಪೂಜ್ಯ ಕಾವಂದರ ಒಂದು ಶುಭ ಹಸ್ತದಿಂದ ಆರಂಭವಾಗುವಂತಹ ಈ ಒಂದು ನಮ್ಮ ಗೋವರ್ಧನೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತದೆ ಎಂಬ ಭರವಸೆ ನಮ್ಮಲ್ಲಿದೆ. ಅದೇ ರೀತಿ ಆ ಸಭಾ ಕಾರ್ಯಕ್ರಮ ಆದ ಮೇಲೆ ಮಂಜುಳಾ ಜಿ ರಾವ್ ಆಕಾಶವಾಣಿ ಕಲಾವಿದ ಇವರಿಂದ ಶಾಸ್ತ್ರೀಯ ಸಂಗೀತ ನಾದ ಸೌರಭ ಎನ್ನುವ ಕಾರ್ಯಕ್ರಮ ಇದೆ. ಅದೇ ರೀತಿ ಶನಿವಾರ 29ನೇ ತಾರೀಕು ಶನಿವಾರ ಬೆಳಿಗ್ಗೆ 6 ಗಂಟೆಗೆ 9 ಜನ ದಂಪತಿಗಳಿಂದ ನಮ್ಮ ದೀಪ ಪ್ರಜ್ವಲನೆ ಮಾಡಿ ಭಜನಾ ಕಾರ್ಯಕ್ರಮದ ಆರಂಭೋತ್ಸವ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಆಗಮಿಸಬೇಕಾಗಿ ನಾನು ವಿನಂತಿಸ್ತೇನೆ. ಅದೇ ರೀತಿ ಅದು ಮುಗಿದ ನಂತರ ಬೆಳಿಗ್ಗೆ 9ರಿಂದ ನಮ್ಮ ಅಂತರ್ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಸ್ಪರ್ಧೆ ಇದೇ ನಮ್ಮ ಬೃಂದಾವನ ವೇದಿಕೆಯಲ್ಲಿ ನಡೆಯಲಿದೆ. ಅದಕ್ಕೆ ಕೂಡ ಎಲ್ಲ ತಂಡಗಳು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು. ಹಾಗೆಯೇ ಸಾಯಂಕಾಲ 5 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದರ ನಂತರ ವಿಜಯಕುಮಾರ್ ಕೊಡಿಯಲ್ಬೈಲ್ ಅವರ ನಿರ್ದೇಶನದ ಶಿವದೂತೆಗಳಿಗೆ ಎನ್ನುವ ಒಂದು ಪೌರಾಣಿಕ ನಾಟಕವನ್ನು ಕೂಡ ಇದೇ ವೇದಿಕೆ ಹೊರಗಿನ ವೇದಿಕೆಯಲ್ಲಿ ನಾವು ಆಯೋಜಿಸಲಿದ್ದೇವೆ. ಅದೇ ರೀತಿ ರವಿವಾರ ಬೆಳಿಗ್ಗೆ ವಿವಿಧ ಸ್ಥಳೀಯ ಪ್ರತಿಭೆಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಅದೇ ರೀತಿ ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೆದು ಅದರ ನಂತರ ಪಟ್ಲ ಸತೀಶ್ ಶೆಟ್ಟಿ ಇವರ ಸಾರಥ್ಯದಲ್ಲಿ ಜಿಲ್ಲೆಯ ಪ್ರಸಿದ್ಧ ಕಲಾವಿದರನ್ನು ಸೇರಿಸಿಕೊಂಡು ಶ್ರೀಕೃಷ್ಣ ಪಾರಿಜಾತ ಮತ್ತು ಕೃಷ್ಣಾರ್ಜುನ ಕಾಳಗ ಎಂಬ ಪೌರಾಣಿಕ ಯಕ್ಷಗಾನ ಕೂಡ ನಡೆಯಲಿದೆ. ಅದೇ ರೀತಿ 3 ದಿವಸ ಕೂಡ ಬರುವ ಭಕ್ತಾದಿಗಳಿಗೆ ಚಹಾ, ಪಾನೀಯ ಹಾಗೂ ಭೋಜನದ ವ್ಯವಸ್ಥೆಯನ್ನು ನಮ್ಮ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಊರಿನ ಎಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿ ಊರಿನ ಎಲ್ಲ ಭಗವದ್ಭಕ್ತರಲ್ಲಿ ನಾನು ಹಾಗೂ ಪರವಿನ ಭಗವದ್ಭಕ್ತರಲ್ಲಿ ನಾನು ನಮ್ರತಾಪೂರ್ವಕವಾಗಿ ವಿನಂತಿಸ್ತೇವೆ. ಅದೇ ರೀತಿ ಈ ಗೋವರ್ಧನೋತ್ಸವಕ್ಕೆ ಪತ್ರಕರ್ತರಾದ ತಾವೆಲ್ಲರೂ ತಮ್ಮ ಅಮೂಲ್ಯ ಸಲಹೆಗಳನ್ನಿತ್ತು ನಮ್ಮ ಈ ಶ್ರೀಕೃಷ್ಣ ಧ್ಯಾನ ಕೇಂದ್ರವು ನಮ್ಮ ಸಮಾಜದ ಎಲ್ಲ ಜನಗಳಿಗೆ ತಲುಪುವಂಥ ಪ್ರತಿಯೊಬ್ಬ ಜನರು ಬಂದು ಈ ಕ್ಷೇತ್ರದಲ್ಲಿ ಆ ದೇವರ ದರ್ಶನವನ್ನು ಪಡೆದು ಅದೇ ರೀತಿ ಈ ಒಂದು ನಮ್ಮ ವಸ್ತು ಸಂಗ್ರಹಾಲಯದ ಆ ವೈಭವವನ್ನು ಕೂಡ ನೋಡಿ ಎಲ್ಲರೂ ಮನಪೂರ್ತಿ ಇದಕ್ಕೆ ಸಹಕರಿಸುವಂಥ ದೊಡ್ಡ ಕೆಲಸವನ್ನು ತಾವು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿಸುತ್ತಾ ನಾನು ನನ್ನ ಈ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಈಗ ಕಾರ್ಯಾಧ್ಯಕ್ಷರಾದ ಮಹೇಶ್ ಚೌಟ ಅವರು ಅವಿಭಾಜ್ಯದ ದಕ್ಷಿಣ ಕನ್ನಡ ನಿಜವಾಗಿ ಒಂದು ಪ್ರಯಾಣಿಗರ ಒಂದು ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗಲಿ. ಯಾಕೆಂದರೆ ನಮ್ಮಲ್ಲಿ ಪ್ರವಾಸಿ ತಾಣವಾಗಿದೆ. ನಮ್ಮಲ್ಲಿ ಸಮುದ್ರ, ಹಿನ್ನೀರು ಸಮುದ್ರ, ವಿವಿಧ ಆಕರ್ಷಣೀಯ ಜಾಗಗಳಿಲ್ಲ. ಅದರಲ್ಲಿ ಇದು ಒಂದು ಆಗಬೇಕು ಅಂತ ನಮ್ಮ ಒಂದು ವಿನಂತಿ ನಿಮ್ಮ ಹತ್ರ. ಯಾಕೆಂದರೆ ಹೇಗೆ ಬಿರ್ಲಾ ಮಂದಿರ ಅಂತ ಒಂದು ವಿಷಯ ಕಲ್ಕತ್ತಾದಲ್ಲಿ ಉಂಟು, ಅಷ್ಟೇ ಪ್ರೇಕ್ಷಣೀಯ, ಅಷ್ಟೇ ಒಂದು ರಮಣೀಯವಾಗಿ ನಿರ್ಮಾಣಗೊಂಡ ಒಂದು ಶ್ರೀಕೃಷ್ಣ ಧ್ಯಾನ ಕೇಂದ್ರ ಆಚೆ ಸುತ್ತಮುತ್ತ ಎಲ್ಲ ಒಂದು ಎತ್ತರವಾದ ಪ್ರದೇಶದಲ್ಲಿ, ಅದಕ್ಕಿಂತಲೂ ಎತ್ತರವಾದ ಬೆಟ್ಟದಲ್ಲಿ ನಿಂತಿದೆ. ಇದರ ಒಳಗೆ ಬಂದರೆ ಸಂಜೆಯ ಒಂದು ಪ್ರೇಕ್ಷಣೀಯ ಸ್ಥಳ ನಿಜವಾಗಿ ಮನರೋಚಕವಾಗುವಂಥದ್ದಿದೆ. ಸೊ ಇದನ್ನು ಬಾಹ್ಯ ಪ್ರಪಂಚಕ್ಕೆ ತಿಳಿಯಪಡಿಸುವಲ್ಲಿ ಪತ್ರಕರ್ತರ ಪಾತ್ರ ತುಂಬ ದೊಡ್ಡದಿದೆ. ಯಾಕಂದರೆ ಇದೀಗ ಇನ್ನೂ ಬಾಹ್ಯ ಪ್ರಪಂಚಕ್ಕೆ ಅರಿವಾಗಲಿಲ್ಲ.
ಖಂಡಿತ ಇದರಲ್ಲಿ ಬಾಹ್ಯ ಪ್ರಪಂಚಕ್ಕೆ ಅರಿವಾದರೆ ಇಲ್ಲಿ ನಿತ್ಯ ಪ್ರೇಕ್ಷಣೀಯ ಸ್ಥಳ ದಿನ ಬರುವವರು ಇನ್ನೂ ಹೆಚ್ಚುತ್ತಾರೆ, ಇದನ್ನು ಅನುಭವಿಸಲಿದ್ದಾರೆ. ನಮ್ಮ ಹಿಂದಿನ ಹಿರಿಯರ ಪ್ರಾಚೀನ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ದಾರೆ ಅದರದೆಲ್ಲ ವಸ್ತು ಸಂಗ್ರಹವನ್ನು ಮದನ್ ಮೋಹನ್ ನಾಯ್ಕರು ಭಾರಿ ವಿಸ್ತೃತವಾಗಿ ಮಾಡಿದ್ದಾರೆ. ಯಾಕಂದರೆ ಇನ್ನು ಮುಂದಿನ ಮಕ್ಕಳಿಗೆ ಅದರ ಅರಿವೇ ಇಲ್ಲ, ಅದನ್ನು ಅರಿಯಪಡಿಸಲಿಕ್ಕೂ ತುಂಬ ಒಳ್ಳೆಯ ಜಾಗ. ಸೊ ಎಲ್ಲ ದೃಷ್ಟಿಯಿಂದ ಇದನ್ನೊಂದು ಪ್ರವಾಸಿ ತಾಣ ಮತ್ತು ಹೊರ ಜಗತ್ತಿಗೆ ಅರಿಯಪಡಿಸುವಲ್ಲಿ ನೀವು ತಾವು ನಮಗೆ ಸಹಕರಿಸಬೇಕಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾರೆ. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ತಿಳಿದ ಮಟ್ಟಿಗೆ ಈ ಮುಡಿಪು ಬೆಟ್ಟ ಅತ್ಯಂತ ಎತ್ತರದಲ್ಲಿದೆ ಎಂಬ ಭಾವನೆ. ಯಾಕಂತ ಹೇಳಿದ್ರೆ ನಾರಾರಿ ಪರ್ವತ ಹಾಗೂ ಕಾರಿಂಜ ಪರ್ವತ ಅದು ಎರಡು 1,000 ಸಮುದ್ರ ಮಟ್ಟದಿಂದ 1,000 ಅಡಿ ಎತ್ತರದಲ್ಲಿದೆ. ಜಮಲಾಬಾದ್ ಕೋಟೆ ಮಾತ್ರ 1,788 ಫೀಟ್ ಎತ್ತರದಲ್ಲಿದೆ. ಇದು ನನ್ನ ತಿಳುವಳಿಕೆ ಪ್ರಕಾರ 1,300 ಫೀಟಿಗಿಂತ ಮೇಲೆ ಇದೆ. ಎರಡನೇ ಎತ್ತರದ ಪ್ರದೇಶ ಇದು. 2003ರಲ್ಲಿ ಡಾಕ್ಟರ್ ಮದನ್ ಮೋಹನ್ ನಾಯ್ಕ್ ನನಗೆ ಮುಡಿಪಲ್ಲಿ ಒಂದು ಕಟ್ಟಡ ಕಟ್ಟಬೇಕು, ನಮ್ಮ ಸಮಾಜದ ಒಂದು ಕಾಣುವಂಥ ಒಂದು ಕಟ್ಟಡ ಕಟ್ಟಬೇಕು ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆಗ ನಾನು ಅವರನ್ನು ಇಲ್ಲಿ ಕರ್ಕೊಂಡು ಬಂದೆ. ಜಾಗ ನೋಡಿ ನಮಗೂ ಸಮಾಧಾನ ಆಯಿತು. ನಾವು ಸ್ಥಳ ನಮ್ಮ ಕೈಯಲ್ಲಿದ್ದುದರಿಂದ ಮಾತ್ರ ಕೊಟ್ಟದ್ದು ಹೊರತು ಮತ್ತು ಎಲ್ಲ ಕೆಲಸ ಅವರೇ ಮಾಡಿದ್ದು, ನಾವೇನು ಮಾಡಿಲ್ಲ. ಕೊಟ್ಟ ಕೂಡಲೇ ನಾವೇನು ದೊಡ್ಡ ಜನನೂ ಆಗೋದಿಲ್ಲ. ಅವರು ವಿನಯ್ ಹೆಗ್ಡೆ, ರವೀಂದ್ರ ಆಳ್ವ ಮುಂತಾದವರನ್ನು ಹಿಡಿದುಕೊಂಡು ಸುರೇಶ್ಕೊಂಡೆ ಈ ಬಿಲ್ಡಿಂಗನ್ನು ಕಟ್ಟಲು ತುಂಬ ಪ್ರಯತ್ನ ಪಟ್ಟದ್ದು. ಅಷ್ಟು ಎತ್ತರಕ್ಕೆ ಹೋಗಿ ಕಟ್ಟಿದ್ದು ನಮ್ಮ ಇಂಜಿನಿಯರ್ ಸುರೇಶ್ಕೊಂಡೆ ಅವರು. ಇವರೆಲ್ಲ ಸೇರಿಸಿ ವಕೀಲರು ಕೇಶವ ಭಟ್ರು ಮತ್ತು ನಮ್ಮ ಮಿತ್ರರಾದ ಕೆಲವರು ಒಂದೆರಡು ಮಂದಿಯದ್ದು ಹೆಸರು ಹೇಳ್ತೀನಿ ನಾನು. ರವೀಂದ್ರ ಆಳ್ವ, ಮಲಾರು, KN ಆಳ್ವ ಮತ್ತು ವಿನಯ್ ಹೆಗ್ಡೆ ಮೇಯ್ನ್ ಅವರು ಈ ಕಮಿಟಿಯಲ್ಲಿ ಇದ್ದರು. ಮತ್ತು ವಾಸುದೇವ ಪೈ, ಕಸ್ತೂರಿ, ಶ್ರೀ ಶಂಕರ್ ಶೆಟ್ಟಿ ಇಂಥವರು ಇನ್ನು ಸೇರಿಸಿಕೊಂಡು ಸಮಾಜದವರು ಕೊಟ್ಟಷ್ಟನ್ನು ಮಾತ್ರ ಅವರು ಯಾರ ಹತ್ರ ಕೇಳಿಕೊಂಡು ಹೋಗಲಿಲ್ಲ ಕೊಡಬೇಕು ಅಂತ. ಅವರ ಮೂಲಕ ಇಂಥ ಒಂದು ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿದರು. ಪ್ರತಿ ಸಾರಿ ನಿರ್ಮಾಣ ಮಾಡುವಾಗಲೂ ಅವರು ಕೇಳ್ತಾಯಿದ್ರು, ಇದು ಮುಟ್ಟುತ್ತದ ಹೇಗೆ? ಕೃಷ್ಣನಿಗೆ ಬೇಕಾದರೆ ಕಟ್ಸ್ಕೊಂಡು ಹೋಗ್ತಾರೆ ಗುರುವಾಯೂರಪ್ಪ, ನಮ್ಮದೇನಿಲ್ಲ, ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ನಾನು ಅವರಿಗೆ ಭರವಸೆಯನ್ನು ಕೊಡ್ತಾಯಿದ್ದೆ. ಈಗಲೂ ಅವರು ಅಷ್ಟೇ. ನನಗೆ 85 ವರ್ಷ ಆಯಿತು. ಇದು ಇನ್ನೂ ನಡೆಸುವುದೇಗೆ ಎಲ್ಲ ಕೃಷ್ಣ ಚಿತ್ತ, ನಮ್ಮದೇನಿಲ್ಲ. ಹಾಗೆ ಇದು ಮುಂದಕ್ಕೆ ಸಾಗ್ತಾ ಇದೆ. ಈ ಸಮಯದಲ್ಲಿ ಇವರು ಜಗದೀಶ ಆಳ್ವ ನಾಗರಿಕತ್ತು ಇವರು ಇಲ್ಲಿ ಒಂದು ಇವರು ಡಾಕ್ಟರ್ ಸಮಾಜಕ್ಕೆ ಅರ್ಪಿಸಿದಂಥ ಈ ಕಟ್ಟೋಣ ಹೆಚ್ಚಿನವರ ಗಮನಕ್ಕೆ ಬಂದಿಲ್ಲ. ಇದನ್ನು ಒಂದು ಸಮಾಜಮುಖಿ ಯೋಗ ಮಂದಿರ ಮಾಡಬೇಕು ಅನ್ನೋ ಒಂದು ಕಳಕಳಿಯಿಂದ ಸಮಾಜೋತ್ಸವ ಇದು ಗೌರವೋತ್ಸವ ಮಾಡಬೇಕು ಅಂತ ನನ್ನ ಹತ್ರ ಒಂದೇ ಸಮಾನ ಮನಸ್ಕರ ಹತ್ರ ಎಲ್ಲ ಮಾತಾಡಿ ಈ ಗೌರವೋತ್ಸವಕ್ಕೆ ನಾವು ಕೈ ಹಾಕಿದ್ದೇವೆ. ಎಲ್ಲ ಸಮಾಜ ಬಾಂಧವರು, ಎಲ್ಲ ಮತ ಧರ್ಮದವರು ಇಲ್ಲಿ ಬಂದು ಈ ಹಳೆ ವಸ್ತುಗಳನ್ನು, ಈ ಜಾಗವನ್ನು ನೋಡಿ ತುಂಬ ವಿಸ್ಮಯ ಪಡ್ತಾ ಇದ್ದಾರೆ. 2015ರ ನಂತರ ಇದಕ್ಕೆ ಇನ್ಫೋಸಿಸ್ನವರು ಬಂದು ಈ ಬಿಲ್ಡಿಂಗನ್ನು ತುಂಬ ಚೆಂದ ಮಾಡಿ, ಬಿಲ್ಡಿಂಗ್ ಎಲ್ಲ ಆಗಿತ್ತು, ಚೆಂದ ಮಾಡಿಕೊಟ್ಟದ್ದು. ತೋಟ ಇದು ಮಾಡಿದ್ದು ನಮ್ಮ ಮಿತ್ರರಾದ ರಾಮದಾಸ್ ಪೈ ಅವರು ಇಲ್ಲಿದ್ದು ಇನ್ಫೋಸಿಸ್ನಲ್ಲಿ ಮೇನ್ ನನ್ನ ಮಿತ್ರರಲ್ಲ, ಡಾಕ್ಟರ್ ಮದನ್ ಮೋಹನ್ ನಾಯ್ಕರ ಮಿತ್ರರು. ಅವರ ಮೂಲಕ ಇಲ್ಲಿ ಇಷ್ಟು ಚೆಂದದ ಒಂದು ಕಟ್ಟೋಣ ಹಾಗೂ ಬೇಕಾದಂಥ ವ್ಯವಸ್ಥೆ ಎಲ್ಲ ಅವರು ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಅದು ಸಮಾಜಮುಖಿಯಾಗಿ ಸಮಾಜದವರದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಕಾರ್ಯವನ್ನು ಮಾಡುವ ಅಲ್ಲಿ ನಮ್ಮ ಮಾಧ್ಯಮ ಮಿತ್ರರು ತುಂಬ ಸಹಕರಿಸಿ ಇದನ್ನು ಇನ್ನೂ ಪ್ರವಾಸಿ ಧಾಮವನ್ನಾಗಿ ಮಾಡಬೇಕು ಅಂತ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಹಾಗೆ ಇಲ್ಲಿ ಎಲ್ಲ ಅನುಕೂಲಗಳು ಇದೆ. ಒಂದು 4 5 ಸ್ಟಾರ್ ಹೋಟೆಲ್ಗಿಂತಲೂ ಚೆನ್ನಾದ ಕೋಣೆಗಳು ಇವೆ, ರೂಮ್ಸ್. ಯಾರಾದರೂ ನಿಲ್ಲುವುದಾದರೆ ಅದಕ್ಕೂ ವ್ಯವಸ್ಥೆ ಇದೆ. ಹಿಂದೆ ಗ್ಯಾಲರಿ ಇದೆ, ಏನಾದರೂ ಫಂಕ್ಷನ್ ಮಾಡೋದಾದರೆ ಆ ಗ್ಯಾಲರಿಯಲ್ಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಒಂದು 500-600 ಮಂದಿ ಕೂತ್ಕೊಳ್ಳುವಂಥ ಗ್ಯಾಲರಿ ಇದೆ. ಹಾಗೆ ನೋಡುವಂಥ ಶ್ರೀಕೃಷ್ಣನ ಮೂರ್ತಿ, ಅಲ್ಲದೆ ಕೆಳಗೆ ಒಂದು ಮ್ಯೂಸಿಯಮಲ್ಲಿ ಒಂದು ದೊಡ್ಡ ಮರದ ಮೂರ್ತಿ ಸಹ ಕೃಷ್ಣನದ್ದು ಇದೆ. ಎರಡೂ ಒಂದೇ ಕಡೆ ಇಡೋದು ಬೇಡ ಅನ್ನುವ ಅಭಿಪ್ರಾಯದಿಂದ ಅಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ.
ಮ್ಯೂಸಿಯಮಲ್ಲಿ ಬೇಕಾದಷ್ಟು ಈಗಾಗಲೇ ಚೌಟ್ರಿ ಹೇಳಿದಾಗೆ ಎಲ್ಲೂ ಇಲ್ಲದಷ್ಟು ನಮ್ಮ ಕೃಷಿ ಪರಿಕರ ಹಾಗೂ ಬಾಕಿ ಇತರ ವಸ್ತುಗಳು ಹಳೆ ಕಾಲದ ಎಲ್ಲ ವಸ್ತುಗಳು ಈ ಮ್ಯೂಸಿಯಮಲ್ಲಿದೆ. ಇದನ್ನು ನೋಡಿ ಆನಂದಿಸಲಿ ಎನ್ನುವ ದೃಷ್ಟಿಯಿಂದ ಡಾಕ್ಟರ್ ಮದನ್ ಮೋಹನ್ ನಾಯ್ಕ್ ಇಲ್ಲಿ ನಿರ್ಮಿಸಿದ್ದಾರೆ. ಅವರು 35 ವರ್ಷಗಳ ಮೇಲಿಂದ ಕಲೆಕ್ಷನ್ ಮಾಡಿದಂಥ ಎಲ್ಲ ವಸ್ತುಗಳನ್ನು ಇಲ್ಲಿ ತಂದು ಇಟ್ಟಿದ್ದಾರೆ. ಎಲ್ಲರೂ ಇದನ್ನು ಇನ್ನೂ ಹೆಚ್ಚಾಗಿ ಆನಂದಿಸಬೇಕು ಅಂತ ಕೇಳಿಕೊಂಡು ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. 10ನೇ ತಾರೀಕಿನವರೆಗೆ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ನಿಮ್ಮನ್ನ ಯಾಚಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ.